ತುಳುನಾಡಿನ ಆಚಾರ ವಿಚಾರ ಎಲ್ಲವೂ ವಿಭಿನ್ನ. ಇಲ್ಲಿ ಪಿತೃಗಳ ಆರಾಧನೆಗೂ ವಿಶೇಷ ಸ್ಥಾನಮಾನ ಇದೆ. ಕುಟುಂಬದ ಹಿರಿಯರು ಸತ್ತಾಗ ಅವರ ಆತ್ಮ ಅಷ್ಟೊಂದು ಸುಲಭದಲ್ಲಿ ಮನೆ ಬಿಟ್ಟು ಹೋಗೋದಿಲ್ಲ. ಆಗ ಸ್ವತಃ ಬಂಟ ದೈವಗಳೇ ಬಂದು ಆತ್ಮಗಳಿಗೆ ಪಿತೃಸ್ಥಾನ ಕೊಡಿಸುವ ಅಪರೂಪದ ಆಚರಣೆಯೊಂದು ಕರಾವಳಿಯಲ್ಲಿದೆ. ಇಷ್ಟಕ್ಕೂ ಈ ಆಚರಣೆ ಯಾವುದು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಬದುಕಿದ್ದಾಗ ಹಿರಿಯರಿಗೆ ಗೌರವ ಕೊಡುವುದು ನಮ್ಮ ಸಂಸ್ಕಾರ. ಸತ್ತ ನಂತರವೂ ಅವರ ಆತ್ಮಗಳಿಗೆ ಸದ್ಗತಿ ಕೊಡಿಸುವುದು ನಮ್ಮ ಸಂಸ್ಕೃತಿ. ದೇಹದಿಂದ ಆತ್ಮ ದೂರವಾದರೂ ಮನೆ ಮತ್ತು ಕುಟುಂಬದ ಮೇಲಿನ ಮೋಹ ಹೋಗುವುದಿಲ್ವಂತೆ. ಈ ಕಪ್ಪು ಮೈ ಬಣ್ಣದ ವೇಷಧಾರಿ ಆ ಮೋಹದ ಸಂಕೇತ. ಹೌದು, ಕರಾವಳಿಯ ಮನೆತನಗಳಲ್ಲಿ ಕುಟುಂಬದ ಹಿರಿಯರು ಸತ್ತಾಗ ಈ ಅಪರೂಪದ ಆಚರಣೆ ನಡೆಯುತ್ತೆ. ಅಪರಕ್ರಿಯೆಯ ದಿನ ಮೋಹಕ್ಕೊಳಗಾದ ಪ್ರೇತಾತ್ಮವನ್ನು ಮನೆ ಪಕ್ಕದ ಸಮಾಧಿಗೆ ಕೊಂಡೊಯ್ಯಲು ಸ್ವತಃ ಬಂಟ ದೈವಗಳು ದಾರಿಗಿಳಿದು ಬರುತ್ತವೆ. ಬಾಳಿ ಬದುಕಿದ ಮನೆಯನ್ನು ಬಿಟ್ಟು ಹೋಗಲು ಪ್ರೇತಾತ್ಮ ಅನುಭವಿಸುವ ಸಂಕಟ, ವೇದನೆಗಳೆಲ್ಲವೂ ಇಲ್ಲಿ ನರ್ತನ ರೂಪದಲ್ಲಿ ಕಾಣಬಹುದು. ಉಡುಪಿ ಜಿಲ್ಲೆಯ ಮಟ್ಟುವಿನಲ್ಲಿ ಕಮಲಾ ಪೂಜಾತಿ ಎಂಬವರು ಸತ್ತಾಗ ಕುಟುಂಬಿಕರು ಈ ಆಚರಣೆ ನಡೆಸಿದ್ರು. ಹೆಚ್ಚಾಗಿ ಕುಟುಂಬದ ಹಿರಿಯರು ಆಯುಷ್ಯ ಪೂರ್ಣಗೊಂಡು ಸತ್ತಾಗ ಈ ವಿಧಿ ನಡೆಯುತ್ತೆ. ಅದರಲ್ಲೂ ಅನಾರೋಗ್ಯ ಪೀಡಿತರಾಗಿ ನರಳಿ ಸತ್ತಾಗ ಅವರ ಮೇಲಿನ ಪ್ರೀತಿ ಹಾಗೂ ಸದ್ಗತಿಗಾಗಿ ದೈವಾರಾಧನೆ ನಡೆಸಲಾಗುತ್ತೆ. ತುಳುನಾಡಿನ ಮೂಲ ಆಚರಣೆಯಲ್ಲಿ ಸತ್ತ ನಂತರದ ಸ್ವರ್ಗ ನರಕದ ಯಾವುದೇ ಕಲ್ಪನೆ ಇಲ್ಲ. ಏನಿದ್ರೂ ಪಿತೃಗಳನ್ನು ಜೊತೆಗೇನೆ ಇರಿಸಿಕೊಂಡು ಪೂಜಿಸುವುದು ಪದ್ಧತಿ. ಅದಕ್ಕೆ ಅನುಸಾರವಾಗಿ ಪ್ರೇತಾತ್ಮಕ್ಕೆ ಪಿತೃಸ್ಥಾನ ನೀಡಲು ಸಮಾಧಿಯಲ್ಲಿ ನೆಲೆಯಾಗಿಸಲು ಈ ಸಂಪ್ರದಾಯ ಪಾಲಿಸಲಾಗುತ್ತೆ. ಬಂಟ ದೈವಗಳು ಬಂದು ಆತ್ಮವನ್ನು ಕರೆದೊಯ್ಯುವ ಅಪರೂಪದ ಸನ್ನಿವೇಶ ಇಲ್ಲಿ ಕುಣಿತದ ರೂಪದಲ್ಲಿ ಪ್ರಸ್ತುತಗೊಳ್ಳುತ್ತದೆ. ಒಟ್ಟಿನಲ್ಲಿ ಮನುಷ್ಯ ಬದುಕಿದ್ದಾಗ ಮಾತ್ರವಲ್ಲ, ಆತನ ಆತ್ಮ ದೇಹದಿಂದ ದೂರವಾದಾಗಲೂ ಆಸೆ ತೀರಿಸುವ ಕಾಲೆ ಕೋಲ ನಿಜಕ್ಕೂ ಅದ್ಭುತ ಆಚರಣೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.